ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ತಾಲೂಕು ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ವತಿಯಿಂದ ಸಾಹಸ್ ಐಐಎಚ್ಎಂಆರ್ ಬೆಂಗಳೂರು, ಯುನಿಸೆಫ್ ಸಹಯೋಗದಲ್ಲಿ ಆಶಾ ಕಾರ್ಯಕರ್ತರಿಗೆ ಕೋವಿಡ್-19 ಸೂಕ್ಷ್ಮ ನಡವಳಿಕೆ ಮತ್ತು ಲಸಿಕೆಯ ಕುರಿತು ಮಾಹಿತಿ, ಶಿಕ್ಷಣ ಹಾಗೂ ಸಂವಹನ ಕಾರ್ಯಾಗಾರವನ್ನು ಮಂಗಳೂರು ತಾಲೂಕು ಆರೋಗ್ಯಾಧಿಕಾರಿ ಡಾ ಸುಜಯ್ ಅವರು ಆಶಾ ಕಾರ್ಯಕರ್ತೆಯರಿಗೆ ಮೆನ್ಸ್ಟ್ರುವೆಲ್ ಕಪ್ ವಿತರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಕೋವಿಡ್-19 ಆರಂಭಿಕ ಸಮಯದಲ್ಲಿ ಲಸಿಕೆಯ ಬಗ್ಗೆ ಜನರಿಗೆ ಹಿಂಜರಿಕೆ ಇತ್ತು. ಪ್ರಸ್ತುತ ಜನರು ಲಸಿಕೆಗಾಗಿ ಮುಂದೆ ಬಂದು ಹಾಕಿಸಿಕೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆ. ಒಮಿಕ್ರಾನ್ ಸಂದರ್ಭದಲ್ಲಿ ನಾವು ವಹಿಸಿದ ಎಚ್ಚರಿಕೆ ಎಲ್ಲರಿಗೂ ತಿಳಿದಿದೆ. ನಾವು ದೈನಂದಿನ ಜೀವನದಲ್ಲಿ ನೈರ್ಮಲ್ಯ ಹಾಗೂ ಶುಚಿತ್ವದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಆಗ ಈ ರೀತಿಯ ವೈರಾಣುಗಳಿಂದ ನಾವು ಜಾಗರೂಕರಾಗಿ ಇರಬಹುದು ಎಂದರು. ಆಶಾ ಕಾರ್ಯಕರ್ತೆಯರು ಕೋವಿಡ್-19 ವೇಳೆ ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದು, ಒಮಿಕ್ರಾನ್ ಕುರಿತು ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕು ಎಂದು ಹೇಳಿದರು. ಅಂಗನವಾಡಿಗಳಲ್ಲಿ ಬರುವಂತಹ ಮಕ್ಕಳ ಪೋಷಕರಲ್ಲಿ ಅವರಲ್ಲಿ ಕೂಡ ಲಸಿಕೆ ಕಡ್ಡಾಯ ಸರ್ಟಿಫಿಕೇಟ್ ಇರಬೇಕನ್ನುವಂಥದ್ದು. ಸೊ ಬಹಳಷ್ಟು ಜನ ನಾವು ಮೊದಲಿಗೆ ಕಡ್ಡಾಯ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಲಸಿಕೆ ಹಾಕೋದು ಕಡ್ಡಾಯ ಅಲ್ಲ ಅಂತ ಹೇಳ್ತಾ ಇದೆ ಅನ್ನುವಂಥ ಮಾತನ್ನು ಕೆಲವು ಕಡೆ ನಾವು ಕೇಳಿ ಬರ್ತಾ ಇದ್ದೇವೆ. ಆದರೆ ಈಗ ಕೆಲವೊಂದು ನಾವು ನೋಡ್ತಾ ಇದ್ದೇವೆ, ಕೋರ್ಟ್ಗಳಲ್ಲಿ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಕೆಲವು PIL ಏನು ಲಿಟಿಗೇಷನ್ಗಳು ಹಾಕ್ತಾ ಇರುವಂಥದ್ದು ಈ ಕಡ್ಡಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಎರಡೂ ಕೂಡ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸರ್ಕಾರ ಲಸಿಕೆ ಕಾರ್ಯಕ್ರಮದಲ್ಲಿ ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಜನರ ಒಳ್ಳೆ ಉದ್ದೇಶಕ್ಕಾಗಿ ಲಸಿಕೆಯನ್ನು ನೀಡ್ತಾ ಇದ್ದಾರೆ. ಅದರಿಂದ ಈ ಏನು ಅಪೀಲ್ಗಳನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ರಿಜೆಕ್ಟ್ ಮಾಡ್ತೀವಿ. ಸೊ ಅಲ್ಲಿ ಕೂಡ ನಮಗೆ ಏನು ಅಂತ ಹೇಳಿದರೆ, ಇನ್ನು ನಾವು ಜನರನ್ನು ನಾವು ಮೊದಲಿನ ಥರ ಒಂದು ಬೂತ್ ಓಪನ್ ಮಾಡಿ ಜನರು ಬರ್ತಾರೆ ಅನ್ನುವಂಥದ್ದನ್ನು ನಾವು ಕಾಯ್ತಾ ಕೂತ್ರೆ ಖಂಡಿತವಾಗ್ಲೂ ಜನ ಇನ್ನೂ ಬರುವುದಿಲ್ಲ. ಇನ್ನು ನಾವು ಏನಾಗಬೇಕು, ನಾವು ಹೋಗಬೇಕಾಗತ್ತೆ. ಅವರಲ್ಲಿ ಈಗಾಗಲೇ ನೀವು ಟೀಮ್ಗಳನ್ನು, ತಂಡಗಳನ್ನು ಮಾಡಿಬಿಟ್ಟು ಮನೆಗಳಿಗೆ ನಾವು ಹೋಗ್ತಾ ಇದ್ದೇವೆ, ಇಲ್ಲ ಅಂತ ಇಲ್ಲ. ಆದರೂ ಕೂಡ ಇನ್ನು ಎಲ್ಲಿ ನಿಮಗೆ ಪಕ್ಕಾ ಗೊತ್ತಿದೆ ಯಾವ ಮನೆಯಲ್ಲಿ ಯಾರು ತಗೊಳ್ಳಿಲ್ಲ ಅನ್ನುವಂಥದ್ದು. ಕೆಲವೊಂದು ರೆಫ್ಯೂಸ್ಗಳು ಇರ್ಬೋದು. ನಾವು ಈಗಾಗಲೇ ಹೇಳಿದ್ದೇವೆ, ಏನು ರೆಫ್ಯೂಸಲ್ಗಳಿದ್ದಾರೆ ಅವರದ್ದು ಅಥವಾ ನಿರಾಕರಣೆ ಮಾಡ್ತಾ ಇದ್ದಾರೆ ಅವರದ್ದು ಪಟ್ಟಿ ಮಾಡಿಕೊಳ್ಳಿ. ಋತುಚಕ್ರ ನಿರ್ವಹಣೆಯ ಕುರಿತು ಸಾಹಸ್ ಸಂಸ್ಥೆಯ ರಾಧಿಕಾ ಅವರು ಮಾಹಿತಿಯನ್ನ ನೀಡಿದರು. ಕೋವಿಡ್ ಲಸಿಕೆ ಸೂಕ್ಷ್ಮ ನಡವಳಿಕೆ ಮತ್ತು ಲಸಿಕೆಯ ಕುರಿತು ಯುನಿಸೆಫ್ ಸಂಸ್ಥೆಯ ವಿಜಯಕುಮಾರ್ ಅವರು ಮಾಹಿತಿಯನ್ನ ನೀಡಿದರು. ಮಂಗಳೂರು ತಾಲೂಕು ಪಂಚಾಯತ್ ಮ್ಯಾನೇಜರ್ ಸುವರ್ಣ ಹೆಗ್ಡೆ, ಸ್ವಚ್ಛ ಭಾರತ್ ಮಿಷನ್ನ ಸಂಯೋಜಕ ನವೀನ್, ಸಾಹಸ್ ಸಂಸ್ಥೆಯ ಪ್ರಾಜೆಕ್ಟ್ ಸಂಯೋಜಕ ಸುದೇಶ್ ಕಿಣೆ ಉಪಸ್ಥಿತರಿದ್ದರು. ಟೇಸ್ಟ್ಗೆ ಮತ್ತೊಂದು ಹೆಸರು ಕೊಚ್ಚಿನ್ ಬೇಕರಿ. ಬರ್ತ್ಡೇ ಕೇಕ್ಸ್, ಸ್ವೀಟ್ಸ್ ಲೈಕ್ ಲಾಡು, ಪೇಡ, ಕಾಜು ಕಟ್ಲಿ, ಹಲ್ವಾಸ್, jamuns, dry fruit halwas, various kinds of pastries, butter beans and many more. Breads, puffs, pizzas and various savories at the best bakers from Calicut. Cochin Bakery, Kaltappam and Kinatappam. Visit Madi, Cochin Bakeries, celebrating the art of baking since 1939. Cochin Bakery, Paradigm Plaza, AB Shetty Circle. Phone 24201725262020.